ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ನಗರದ ಬಸ್ ನಿಲ್ದಾಣದ ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆ ರಬಕವಿ ಬನಹಟ್ಟಿ ತಾಲೂಕು ಘಟಕದವರು ಸತ್ಯಾಗ್ರಹ ನಡೆಸಿದರು. 2014-15ರಲ್ಲಿ ಬಾಗಲಕೋಟೆ ಜಿಲ್ಲೆಗೆ ಘೋಷಣೆಯಾದ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಅನುದಾನ ಒದಗಿಸುವಂತೆ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿದರು. ಬಾಗಲಕೋಟೆ ಜಿಲ್ಲೆಯಾದಂಥ ಇವತ್ತು 2014-15ರಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಘೋಷಣೆಯಾಗಿದೆ. ಇಲ್ಲಿವರೆಗೆ ಯಾವುದೇ ರೀತಿಯ ₹1 7 ವರ್ಷ ಗತಿಸಿದರೂ ಒಂದೇ ₹1 ಅನುದಾನ ಬಿಡುಗಡೆ ಮಾಡಿಲ್ಲ. ಅದನ್ನು ಖಂಡಿಸಿ ಕೂಡಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬಾಗಲಕೋಟೆ ಜಿಲ್ಲೆಗೆ ಉದ್ಯೋಗ ಕಾರಿಡಾರ್ ಮಾಡ್ತಾರೆ ಅಂತೇಳಿ ಹೇಳಿದರು. ಕಾರಿಡಾರ್ ಕೂಡ ಮಾಡಿಲ್ಲ. ಬಾಗಲಕೋಟೆ ಜಿಲ್ಲೆಗೆ ಹಿಂದುಳಿದ ಜಿಲ್ಲೆ ಅಂತೇಳಿ ವೈದ್ಯಕೀಯ ಕಾಲೇಜು ಘೋಷಣೆ ಆದರೂ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಅದನ್ನು ಕೂಡ ಯಾವುದೇ ರೀತಿ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ. ಅದನ್ನು ಬಿಡುಗಡೆ ಮಾಡಬೇಕು. ಹಾಗೆ ನಮ್ಮ ರಬಕವಿ ತಾಲೂಕು ಘೋಷಣೆಯಾಗಿ 7 ವರ್ಷ ಆಯಿತು. 7 ವರ್ಷ ಆದರೆ ಬರೀ ಒಂದು ತಹಸೀಲ್ದಾರ್ ಆಫೀಸ್ ಎಲ್ಲೋ ಒಂದು ಮೂಲೆಗೆ ಮಾಡಿದ್ರೆ ಆಯಿತು. ಉಳಿದ ಯಾವುದೇ ಇಲಾಖೆಗಳು ಬಂದಿಲ್ಲ. ಅವೆಲ್ಲ ಇಲಾಖೆಗಳು ಆದಷ್ಟು ಬೇಗನೆ ತಾಲೂಕಿಗೆ ಬರಬೇಕು. ಸಬ್ ರಿಜಿಸ್ಟರ್ ಆಫೀಸ್ ಆಗಿರ್ಬೋದು, ತಾಲೂಕು ಆರೋಗ್ಯ ಕೇಂದ್ರ ಆಗಿರ್ಬೋದು, ಶಿಕ್ಷಣ ಇಲಾಖೆ ಆಗಿರ್ಬೋದು, ಎಲ್ಲ ಇಲಾಖೆಗಳು ರೈತರು ನೇಕಾರರು ರಟ್ಟಿ ಮೇಲೆ ಹೊಟ್ಟೆ ಅಂತಾರಲ್ಲ, ಆ ರೀತಿ ದುಡಿದ ತಿನ್ನುವಂಥ ಜನಗಳು ಇಲ್ಲಿ ಇನ್ನೂ ಕೂಡ ಒಂದು ಹೊಲ ಮದುವೆ ಮಾಡಿಸ್ಬೇಕಾದ್ರೆ, ಒಂದು ಮನೆ ಮದುವೆ ಮಾಡಿಸ್ಬೇಕಾದ್ರೆ ಇನ್ನೂ ಕೇರಳಕ್ಕೆ ಹೋಗಬೇಕು, ಜಮಖಂಡಿಗೆ ಹೋಗಬೇಕು, ಮೊದಲಕ್ಕೆ ಹೋಗಬೇಕು. ಇಂಥ ಪರದಾಟ ಪರಿಸ್ಥಿತಿ ತಾಲೂಕು ಆದರೂ ಕೂಡ ನಮ್ಮ ಜನರಿಗೆ ಬಂದಿದೆ ಅಂತ ಹೇಳ್ಬೋದು. ಅದೇ ರೀತಿ ಕಾರ್ಮಿಕರಿಗೆ ಸಿಗುವಂಥ ಸೌಲಭ್ಯಗಳು ಪ್ರತಿಯೊಬ್ಬ ನೇಕಾರಿಗೂ ಸಿಗಬೇಕಂತೇಳಿ ಈ ಸಾಂಕೇತಿಕ ಧರಣಿ ಮುಖಾಂತರ ನಾವು ಒತ್ತಾಯ ಮಾಡ್ತೀವಿ. 2003ರಲ್ಲಿ ಬಡವರಿಗೆ ಮತ್ತು ಆಟೋ ಚಾಲಕರಿಗೆ ಹಕ್ಕುಪತ್ರವನ್ನು ಕೊಟ್ಟಾರೆ. ಇಲ್ಲಿವರೆಗೂ 18 ವರ್ಷ ಆಯಿತು. 18 ವರ್ಷ ಆದರೂ ಹುಟ್ಟಿದ ಮಗ ಅದು ಮೆಜಾರಿಟಿ ಹಾಕಿದ ಕರೆ ಆ ಹಕ್ಕುಪತ್ರಕ್ಕೆ ಇನ್ನೂ ತರ ಯಾವುದೇ ರೀತಿ ಏನೂ ತೋರಿಸಿಲ್ಲ. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಬಕವಿ ಬನಹಟ್ಟಿ ತಾಲೂಕು ಘಟಕದ ಅಧ್ಯಕ್ಷ ಮಾಳು ದುಗ್ಗಣ್ಣನವರ್, ಮೊಹಮ್ಮದ್ ಹುಸೇನ್, ಶಿವರಾಜ್ ಫೆಂಡಾರಿ, ಮಹದೇವ ಗಾಯಕವಾಡ್, ಪಾಂಡುರಂಗ ಧರ್ಮಟ್ಟಿ ಮೊದಲಾದವರು ಪಾಲ್ಗೊಂಡಿದ್ದರು. ಸುಭಾಷ್ ತಳವಾರ, ವಿ4 ನ್ಯೂಸ್, ಬಾಗಲಕೋಟೆ.